ಅದು ಸಾಯಂಕಾಲ 5:30 ಇನ್ನೇನು JCB ಆಪರೇಟರ್ ತಾನು ಮಾಡುತ್ತಿದ್ದ ಉತ್ಖನನ ಕೆಲಸವನ್ನ ಬಂದ್ ಮಾಡಿ ಮನೆಗೆ ಹೋಗಬೇಕೆಂದು ಅನ್ನುವಷ್ಟರಲ್ಲಿ ಅವನಿಗೆ ಕಂಡಿದ್ದು ಕಲ್ಲುಗಳಲ್ಲಿ 2 ಹೊಳೆಯುವ ಕಣ್ಣುಗಳು. ಆ ಹೊಳೆಯುವ ಕಣ್ಣುಗಳನ್ನು ನೋಡಿ ಬೆಚ್ಚಿ ಬಿದ್ದ ಆಪರೇಟರ್ ಮಾಡಿದ್ದೇನು ಗೊತ್ತಾ? ರಾತ್ರೋರಾತ್ರಿ ವೈರಲ್ ಆದಂತಹ ಈ ಸುದ್ದಿ ಇಡೀ ಸರ್ಕಾರವನ್ನೇ ಬೆವರಳಿಸಿತ್ತು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಎಂಬುದು ಗೊತ್ತಾಗಬೇಕೆಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ರಾಮಾಯಣದ ಒಂದು ಘಟನೆ ಹೀಗಿದೆ ಸ್ನೇಹಿತರೆ. ಶ್ರೀರಾಮ ಪಟ್ಟಾಭಿಷೇಕ ಸಮಯ. ಸೀತಾಮಾತೆಗೆ ಲಂಕೆಯಿಂದ ತನ್ನ ಬಿಡುಗಡೆಗೆ ಕಾರಣರಾದ ಎಲ್ಲರಿಗೂ ಏನಾದರೂ ಒಂದು ನೆನಪಿನ ಕಾಣಿಕೆ ಕೊಡುವ ಬಯಕೆಯಾಗುತ್ತದೆ. ಅದೇ ರೀತಿ ಎಲ್ಲ ಕಪಿ ವೀರರಿಗೂ ಅವಳು ಕಾಣಿಕೆ ಕೊಟ್ಟಿದ್ದಳು. ಕೊನೆಯ ಸರದಿ ಹನುಮಂತನದು. ಅವನನ್ನು ಕರೆದು ತನ್ನ ಕುತ್ತಿಗೆಯಲ್ಲಿದ್ದ ಮುತ್ತಿನ ಹಾರವನ್ನೇ ನೀಡುತ್ತಾಳೆ. ಅಂಜನಿ ಪುತ್ರರಾದ ಹನುಮನು ಹಾರವನ್ನು ಪಡೆದುಕೊಂಡು ಒಂದೊಂದೇ ಮುತ್ತನ್ನು ಕಡಿದು ತುಂಡರಿಸಿ ಅದರಲ್ಲಿ ರಾಮನಿದ್ದಾನೆ ಎಂದು ಪರೀಕ್ಷಿಸುತ್ತಾ ಹೋಗುತ್ತಾನೆ. ತನ್ನ ತವರು ಮನೆಯಲ್ಲಿ ಕೊಟ್ಟ ಸರವನ್ನು ಹನುಮಂತನಿಗೆ ಹೀಗೆ ಹಾಳು ಮಾಡುತ್ತಿರುವುದನ್ನು ಕಂಡು ಸೀತಾಮಾತೆಗೆ ವಿಪರೀತ ಕೋಪ ಬರುತ್ತದೆ. ಹನುಮ, ಏನು ಮಾಡುತ್ತಿರುವೆ? ನಾನು ಕೊಟ್ಟ ಸರವನ್ನ ಯಾಕೆ ಹಾಳು ಮಾಡುತ್ತಿರುವೆ ಎಂದು ಸಿಟ್ಟಿನಿಂದ ಕೇಳುತ್ತಾಳೆ. ಆಗ ಹನುಮಂತನು, ಸೀತಾ ತಾಯಿ, ಈ ಮನೆಗಳಲ್ಲಿ ಆರಾಧ್ಯ ದೈವ ರಾಮ ಸೀತೆಯರು ಇದ್ದಾರೋ ಇಲ್ಲವೋ ಎಂದು ಪರೀಕ್ಷಿಸಿರುವೆ. ಅವರು ಇಲ್ಲದಂತಹ ಈ ಮನೆಗಳು ನನಗೆ ತೃಣಕ್ಕೆ ಸಮಾನ ಎನ್ನುತ್ತಾನೆ. ಆಗ ಸೀತಾಮಾತೆ, ಹೀಗೆ ಎಲ್ಲ ವಸ್ತುಗಳಲ್ಲಿ ರಾಮ ಸೀತೆಯರನ್ನು ಹುಡುಕುತ್ತಿರುವ ನೀನು ನಿನ್ನಲ್ಲಿ ಅವರು ಎಲ್ಲಿದ್ದಾರೆ ಎಂದು ಕೇಳುತ್ತಾನೆ. ತಕ್ಷಣವೇ ಹನುಮಂತ ತನ್ನ ಎದೆಯನ್ನು ಬಗೆದು ತೋರಿಸುತ್ತಾನೆ. ಸೀತಾಮಾತೆಗೆ ಅಲ್ಲಿ ರಾಮ ಸೀತೆಯರು ಆಸೀನರಾಗಿರುವ ಒಂದು ಚಿತ್ರ ಕಂಡು ಬರುತ್ತದೆ. ಧನ್ಯ ಹನುಮ ಎಂದು ಸೀತಾಮಾತೆ ಮೆಚ್ಚುಗೆಯನ್ನ ಸೂಚಿಸಿದಳು. ರಾಮಾಯಣ ಕಾಲದಲ್ಲಿ ಶ್ರೀರಾಮ ಕೇವಲ ಹನುಮ ಹೃದಯ ನಿವಾಸಿ ಅಷ್ಟೇ ಆಗಿರಲಿಲ್ಲ, ಸರ್ವಪ್ರಜ್ಞ ಹೃದಯ ನಿವಾಸಿಯೂ ಆಗಿದ್ದ. ತಂದೆಯ ಅಣತೆಯಂತೆ ಶ್ರೀರಾಮನು ವನವಾಸಕ್ಕೆ ಹೊರಟಾಗ ಅಯೋಧ್ಯೆಯ ಪ್ರಜೆಗಳೆಲ್ಲ ಅವನನ್ನು ಹಿಂಬಾಲಿಸುತ್ತಾರೆ. ರಾಮನು ಎಷ್ಟೇ ಬೇಡಿಕೊಂಡರೂ ಪ್ರಜೆಗಳು ಅಯೋಧ್ಯೆಗೆ ಹಿಂದಿರುಗಲು ಒಪ್ಪುವುದಿಲ್ಲ. ಕೊನೆಗೆ ಶ್ರೀರಾಮ ಅವರೆಲ್ಲ ಮಲಗಿದ ನಂತರ ರಾತ್ರೋರಾತ್ರಿ ಅವರಿಗೆ ತಿಳಿಯದಂತೆ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣ ಕಾಡಿನತ್ತ ಹೊರಟು ನಿಲ್ಲುತ್ತಾರೆ. ಮತ್ತೆ ಪುನಃ ರಾಮ ಸಮಾಗಮಕ್ಕೆ ಭರತನು ಕಾಡಿಗೆ ಹೊರಟಾಗ ಪ್ರಜೆಗಳು ಅವನ ಹಿಂದೆ ಹೋಗುತ್ತಾರೆ. ಚಿತ್ರಕೂಟದಲ್ಲಿ ಅಯೋಧ್ಯೆಗೆ ಹಿಂದೆ ಹೋಗಲು ಭರತನನ್ನು ಒಪ್ಪಿಸಿದಂತೆ ಪ್ರಜೆಗಳನ್ನ ಒಪ್ಪಿಸಬೇಕಾಯಿತು. ಇಷ್ಟರ ಮಟ್ಟಿಗೆ ಅವನು ಪ್ರಜಾರಂಜಕನಾಗಿದ್ದನು. ತ್ರೇತಾಯುಗದಿಂದ ಇಂದಿನವರೆಗೆ ಸಹಸ್ರಾರು ವರ್ಷಗಳು ಕಾಲ ಪ್ರವಾಹದಲ್ಲಿ ಹರಿದೋಗಿವೆ. ಆಗ ಕೆಲವು ಕೋಟಿಗಳಷ್ಟಿದ್ದ ಭಾರತೀಯರು ಇಂದು 100 ಕೋಟಿಗಳಾದರೂ ಇಂದು ಅವರ ಹೃದಯ ಕಮಲದಲ್ಲಿ ಶ್ರೀರಾಮ ಮತ್ತು ಸೀತೆ ವಿರಾಜಮಾನರಾಗಿದ್ದಾರೆ. ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಭಾರತೀಯರಲ್ಲೂ ಕೂಡ ಶ್ರೀರಾಮ, ಆಂಜನೇಯ, ಸೀತಾಮಾತೆ ಈಗಲೂ ಕೂಡ ತುಂಬಿದ್ದಾರೆ. ಹೌದು, ಆಂಜನೇಯನ ಭಕ್ತಿ ಮಾತ್ರ ಯಾರಿಂದಲೂ ಮೀರಿಸಲು ಸಾಧ್ಯವೇ ಇಲ್ಲ. ನಿಜ ಹೇಳಬೇಕೆಂದರೆ ಆ ಭಗವಂತ ಶ್ರೀರಾಮನ ದೇವಸ್ಥಾನಕ್ಕಿಂತ ಜಾಸ್ತಿ ವಿಶ್ವಾದ್ಯಂತ ಹನುಮನ ದೇವಸ್ಥಾನಗಳೇ ಜಾಸ್ತಿ ಇರೋದು. ಆಂಜನೇಯನ ಪೂಜಿಸಿದರೆ ಶ್ರೀರಾಮನನ್ನೇ ಪೂಜಿಸಿದ ಹಾಗೆ ಎಂದು ಎಲ್ಲರ ಭಾವನೆ. ದೇಶ ವಿದೇಶದಲ್ಲಿಯೂ ಕೂಡ ಆಂಜನೇಯ ದೇವಸ್ಥಾನಗಳನ್ನು ನೀವು ಕಾಣಬಹುದು. ಆಂಜನೇಯ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಣ್ಣು ಮಕ್ಕಳು, ಗಂಡಸರು ಹಾಗೂ ಹಿರಿಯರು ಕೂಡ ಅತ್ಯಂತ ಆತ್ಮೀಯ ಹಾಗೂ ಅತ್ಯಂತ ಪ್ರೀತಿ ಭಾವ ಹೊಂದಿರುವ ದೇವರಾಗಿದ್ದಾನೆ. ಭಾರತದಲ್ಲಿ ಇಂದಿಗೂ ನೀವು 100 ಸಾವಿರಾರು ವರ್ಷಗಳ ಹಳೆಯ ಆಂಜನೇಯ ದೇವಸ್ಥಾನಗಳನ್ನ ಮತ್ತು ಮಾಡರ್ನ್ ಯುಗದಲ್ಲಿ ಕಟ್ಟಿರುವಂತಹ ದೈತ್ಯಾಕಾರದ ಆಂಜನೇಯ ವಿಗ್ರಹಗಳನ್ನು ಕೂಡ ನೀವು ಇತ್ತೀಚೆಗೆ ಕಾಣುತ್ತಿರಬಹುದು. ಇತ್ತೀಚೆಗೆ ಒಂದು ಘಟನೆ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ನಡೆಯುತ್ತದೆ. ಇದು ಒಂದು ಭಾರಿ ಚಮತ್ಕಾರವೇ ಆಗಿದೆ. ಇತ್ತೀಚೆಗೆ ಇಲ್ಲಿ ಒಬ್ಬ ದೊಡ್ಡ ಬಿಲ್ಡರ್ ಒಂದು ಪುರಾತನವಾದ ದೇವಾಲಯದ ಇರುವಂತಹ ಜಾಗದಿಂದ ಸುಮಾರು 60 ಅಡಿ ದೂರದಲ್ಲಿ 18 ಮಾಲೆಯ ಅಪಾರ್ಟ್ಮೆಂಟ್ ಅನ್ನು ಕಟ್ಟಿಸಬೇಕೆಂದು ಇಲ್ಲಿ ಉತ್ಖನನ ಕೆಲಸ ನಡೆಯುತ್ತಿತ್ತು. ನಿಜ ಹೇಳಬೇಕೆಂದರೆ ದೇವಸ್ಥಾನ ಮಂಡಳಿ ಹಾಗೂ ಆ ಏರಿಯಾದ ಜನರು ಈ ದೇವಸ್ಥಾನ ಸುತ್ತಮುತ್ತ ಯಾವುದೇ ಮನೆಯನ್ನಾಗಲಿ ಅಂಗಡಿಯನ್ನಾಗಲಿ ಕಟ್ಟಬಾರದೆಂದು ಹೈಕೋರ್ಟ್ ಮೊರೆ ಹೋಗಿತ್ತು. ಆದರೆ ಜಾನ್ ಡಿಸೋಜಾ ಅನ್ನುವ ಆ ಬಿಲ್ಡರ್ ಈ ಒಂದು ಅಮೂಲ್ಯವಾದ ಜಾಗವನ್ನ ಕೋಟ್ಯಾನು ರೂಪಾಯಿ ಕೊಟ್ಟು ಖರೀದಿಸಿದ್ದ. ಇದೇ ಕಾರಣ ಅಲ್ಲಿ
ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿಸಬೇಕೆಂದು ಪ್ಲಾನ್ ಕೂಡ ಮಾಡಿದ್ದ. ಯಾವಾಗ ಅಲ್ಲಿಯ ಸ್ಥಳೀಯರು ಆಕ್ಷೇಪವನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ದರೋ ಈ ಕೇಸು ಸುಮಾರು 4 ವರ್ಷ ಕಾಲ ಇತ್ಯರ್ಥ ಆಗಲು ಸಮಯ ತೆಗೆದುಕೊಂಡಿತ್ತು. ಆದರೆ ದೇವಾಲಯದ ವತಿಯಿಂದ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿತ್ತು. ಅಲ್ಲಿಯೇ ಅಪಾರ್ಟ್ಮೆಂಟ್ ಅನ್ನ ಕಟ್ಟಲು ಪರವಾನಗಿಯನ್ನು ಕೂಡ ಕೊಟ್ಟಿತ್ತು. ಈ ಮೂಲಕ ಜಾನ್ ಈ ಕೇಸನ್ನು ಗೆದ್ದು ಅಪಾರ್ಟ್ಮೆಂಟ್ ಕಟ್ಟುವ ಕೆಲಸವನ್ನ ಪ್ರಾರಂಭ ಮಾಡಿದ್ದ. ಅಪಾರ್ಟ್ಮೆಂಟ್ ನ ಫೌಂಡೇಶನ್ ಹಾಗೂ ಪಿಲ್ಲರ್ಸ್ ಅಳವಡಿಸಲು ಸುಮಾರು 25 ಅಡಿಯಷ್ಟು ಭೂಮಿಯನ್ನ ಇಲ್ಲಿ ಅಗೆಯಲಾಗಿತ್ತು. ಈ ಕೆಲಸ ಮಾಡಲು ಸರಿಸುಮಾರು 12 ರಿಂದ 15 ದಿವಸಗಳಾಗಿತ್ತು. 16ನೇ ದಿವಸ ಜೆಸಿಬಿಯಲ್ಲಿ ತನ್ನ ಉತ್ಖನನ ಮಾಡುವ ಸಂದರ್ಭದಲ್ಲಿ ಸಂಜೆ 5:30 ಸುಮಾರಿಗೆ ಒಂದು ದೈತ್ಯಾಕಾರದ ಕಲ್ಲು ಅಡ್ಡಿ ಬರುತ್ತದೆ. ಜೆಸಿಬಿಯನ್ನು ಚಲಾಯಿಸುತ್ತಿದ್ದಂತಹ ಧೀರೇಂದ್ರ ಅನ್ನುವ ವ್ಯಕ್ತಿ ಕಲ್ಲು ಪದೇ ಪದೇ ಬರುತ್ತಿರುವುದನ್ನು ಕಂಡು ಕೈಯಾರೆ ಮಣ್ಣೆಯನ್ನು ತೆಗೆಯಲು ಮುಂದಾಗುತ್ತಾನೆ. ಹಾಗೂ ಇದೇನು ದೊಡ್ಡ ಕಲ್ಲೋ ಚಿಕ್ಕ ಕಲ್ಲೋ ಎಂದು ಪರೀಕ್ಷಿಸಲು ನೋಡಿದಾಗ ಅವನಿಗೆ ಕಂಡಿದ್ದು ಆ ಕಲ್ಲಿನಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು. ಅಂದರೆ ಇದು ಯಾವುದೋ ಒಂದು ವಿಗ್ರಹ ಎಂದು ಆಗ ಅವನಿಗೆ ಅರಿವಾಗುತ್ತದೆ. ತಕ್ಷಣವೇ ಕೆಲಸವನ್ನು ನಿಲ್ಲಿಸಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕೆಲವು ವ್ಯಕ್ತಿಗಳನ್ನ ಕರೆಸಿ ಸುತ್ತಲೂ ಮಣ್ಣನ್ನು ತೆಗೆಯಲು ನಿರ್ಧಾರ ಮಾಡುತ್ತಾರೆ. ಆಗ ಅವರಿಗೆ ಅಲ್ಲಿ ಸಿಕ್ಕಿದ್ದು ದೈತ್ಯಾಕಾರದ ಆಂಜನೇಯನ ಮೂರ್ತಿ. ಈ ದೈತ್ಯಾಕಾರದ ಮೂರ್ತಿ ಸಿಕ್ಕ ವಿಷಯ ಕಾಡ್ಗಿಚ್ಚಿನ ಹಾಗೆ ಅಕ್ಕಪಕ್ಕದ ಸ್ಥಳೀಯರಿಗೆ ಹಾಗೂ ಗ್ರಾಮಸ್ಥರಿಗೆ ಗೊತ್ತಾಗಿ ಹೋಗುತ್ತದೆ. ಬೆಳಗ್ಗೆ ಅನ್ನುವಷ್ಟರಲ್ಲಿ ಇಲ್ಲಿ ಸಾವಿರಾರು ಜನ ಸೇರಿಕೊಳ್ಳುತ್ತಾರೆ. ಈ ವಿಷಯ ಸ್ಥಳೀಯ ಪೊಲೀಸರಿಗೂ ಗೊತ್ತಾಗುತ್ತದೆ. ಅಷ್ಟೇ ಅಲ್ಲದೆ ಭಾರತೀಯ ಪುರಾತತ್ವ ಇಲಾಖೆಗೂ ಕೂಡ ಈ ಮಾಹಿತಿ ಸಿಕ್ಕಿತ್ತು. ರಾತ್ರೋರಾತ್ರಿ ಈ ವಿಷಯ ನಿಜಕ್ಕೂ ಭಾರಿ ಸದ್ದು ಮಾಡಿತ್ತು. ಈ ವಿಷಯವನ್ನು ಕೇಳದಂತಹ ಸರ್ಕಾರಕ್ಕೂ ಕೂಡ ಬೆವರಿಳಿಸಿತ್ತು. ಉತ್ತರ ಪ್ರದೇಶದ ಪುರಾತತ್ವ ಇಲಾಖೆ ಆಗ ಈ ಜಾಗವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಅಲ್ಲಿ ಕಟ್ಟಡ ನಿರ್ಮಾಣವನ್ನ ಸ್ಥಗಿತ ಮಾಡಿಸಲಾಗುತ್ತದೆ. ಮುಂದೆ ಸುಮಾರು 22 ದಿವಸಗಳ ಕಾಲ ಸತತ ಈ ಪ್ರದೇಶವನ್ನ ಉತ್ಖನನ ಮಾಡಿ ಹೊರಗೆ ತೆಗೆದಾಗ ಅಲ್ಲಿ ಸಿಕ್ಕಿದ್ದು ದೈತ್ಯಾಕಾರದ ಹನುಮಂತನ ಮೂರ್ತಿ. ಅಷ್ಟೇ ಅಲ್ಲ, ವಿಶೇಷ ಏನೆಂದರೆ ಈ ಆಂಜನೇಯನ ಮೂರ್ತಿಯ ಎದೆಯಲ್ಲಿ ಶ್ರೀರಾಮ ಹಾಗೂ ಸೀತೆಯರ ಚಿತ್ರಗಳು ಕೂಡ ಕೆತ್ತಲಾಗಿತ್ತು. ಈ ರೀತಿ ವಿಶೇಷವಾದಂತಹ ಎದೆಯನ್ನು ಸೀಳಿ ಶ್ರೀರಾಮ ಮತ್ತು ಸೀತೆಯನ್ನು ತೋರಿಸುವಂತಹ ಒಂದು ಅಪರೂಪದ ಹನುಮಂತನ ಮೂರ್ತಿ ಸಿಗೋದು ವಿರಳ. ಇದು ಸುಮಾರು 850 ರಿಂದ 900 ವರ್ಷಗಳ ಹಳೆಯ ಮೂರ್ತಿ ಎಂದು ಪುರಾತತ್ವ ಇಲಾಖೆ ಈಗ ದೃಢಪಡಿಸಿದೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಆಂಜನೇಯ ಹಾಗೂ ಶ್ರೀರಾಮನ ದೇವಸ್ಥಾನ ಇತ್ತು ಎಂದು ಈಗ ಪುರಾತತ್ವ ಇಲಾಖೆ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಕೂಡ ಮಾಡುತ್ತಿದೆ. ಈ ರೀತಿ ಭಾರತದಲ್ಲಿ ಉತ್ಖನನ ಮಾಡುವ ಸಂದರ್ಭದಲ್ಲಿ ಹಲವಾರು ಸಮಯದಲ್ಲಿ ಅಪಾರ ಪ್ರಮಾಣದ ಖಜಾನೆ, ಸಂಪತ್ತು ಹಾಗೂ ಶಿವಲಿಂಗಗಳು, ದೇವರ ಮೂರ್ತಿಗಳು, ವಿಷ್ಣುವಿನ ಮೂರ್ತಿ, ಆಂಜನೇಯನ ಮೂರ್ತಿ ಸಿಕ್ಕಿದ್ದು ನಮಗೆ ಆಗಾಗ ಸುದ್ದಿಯಲ್ಲಿ ಪ್ರಸಾರವಾಗುತ್ತಿರುವುದನ್ನ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಇದರಿಂದಲೇ ನೀವು ಊಹಿಸಬಹುದು ಭಾರತ ಎಷ್ಟು ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿದೆ ಎಂದು. ಸಾವಿರಾರು ದೇವಾಲಯಗಳು ಭೂಗರ್ಭವಾಗಿವೆ, ಎಷ್ಟೋ ಸಾವಿರ ಮೂರ್ತಿಗಳು ನಾಶವಾಗಿ ಹೋಗಿವೆ. ಈ ರೀತಿ ಎಲ್ಲೋ ಒಂದು ಕಡೆ ಮನೆಯನ್ನು ಕಟ್ಟುವಾಗ, ಕಟ್ಟಡಗಳನ್ನು ಕಟ್ಟುವಾಗ ದೇವಾಲಯ ಅಥವಾ ದೇವರ ಮೂರ್ತಿ ಸಿಗೋದು ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಈ ರೀತಿ ಅಪರೂಪವಾದಂತಹ ಅತ್ಯಂತ ವಿಶೇಷ ಆಂಜನೇಯ ಮೂರ್ತಿ ಸಿಕ್ಕಿದ್ದು ನಿಜಕ್ಕೂ ಒಂದು ವಿಸ್ಮಯಕರ ಮಾಹಿತಿ ಎಂದು ಅಲ್ಲಿನ ಸ್ಥಳೀಯರು ಕೂಡ ಹೇಳಿಕೊಂಡಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಈ ಒಂದು ವಿಷಯ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಹಾಗೂ ಆಂಜನೇಯ ಯಾಕೆ ತನ್ನ ಎದೆಯನ್ನು ಸೀಳಿ ಶ್ರೀರಾಮ ಹಾಗೂ ಸೀತೆಯನ್ನು ತೋರಿಸಿದ್ದ ಅನ್ನೋ ಮಾಹಿತಿ ನಮ್ಮಲ್ಲಿಯೂ ಕೂಡ ಈಗ ಗೊತ್ತಾಗಿದೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಆಂಜನೇಯ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ.